ಮಂಗಳೂರಿನ ಶಕ್ತಿನಗರದ ಕ್ಲಾಸಿಕ್ ಪರ್ಲ್ ಮತ್ತು ಕ್ಲಾಸಿಕ್ ರೂಬಿ ಅಪಾರ್ಟ್ಮೆಂಟ್ ಶಕ್ತಿ ವಿದ್ಯಾಸಂಸ್ಥೆ ಹಾಗೂ ಶಕ್ತಿನಗರದ ನಿವಾಸಿಗಳಿಗೆ ಕ್ಲಾಸಿಕ್ ಪರ್ಲ್ ಅಪಾರ್ಟ್ಮೆಂಟ್ನಲ್ಲಿ ಉಚಿತ ಕೋವಿಡ್ ಲಸಿಕಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇನ್ನು ನಗರದ ಪಡೀಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಪಾಲಿಕೆಯ ಸದಸ್ಯ ಕಿಶೋರ್ ಕೊಟ್ಟಾರಿ ನೇತೃತ್ವದಲ್ಲಿ ಲಸಿಕೆಯನ್ನ ಆಯೋಜಿಸಲಾಗಿತ್ತು. ಲಸಿಕಾ ಶಿಬಿರವನ್ನು ಕ್ಲಾಸಿಕ್ ರೂಬಿ ಅಪಾರ್ಟ್ಮೆಂಟ್ನ ಮಾಲಕರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಕೆಸಿ ನಾಯ್ಕ್ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ಪ್ರಧಾನಿಯವರು ದೇಶದ ಜನತೆಗೆ ಕ್ಲಬ್ನ ಸಮಯದಲ್ಲಿ ಕೋವಿಡ್ ಲಸಿಕೆ ಒದಗಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಹೇಳಿದರು. ಇದು ಒಂದು ರೀತಿಯಲ್ಲಿ ನೋಡಿದರೆ ನಮ್ಮ ದೇಶಕ್ಕೆ ಬಂತ ನಮ್ಮ ಪ್ರಪಂಚಕ್ಕೆ ಬಂದಿದ್ದು ಅಂತ ದುಃಖದ ವಿಚಾರ. ಆದರೆ ನಮಗೆ ಸ್ವಲ್ಪ ಖುಷಿ ಸಂತೋಷ ಏನಂತ ಹೇಳಿದರೆ, ನಮ್ಮ ನೆಚ್ಚಿನ ಪ್ರಧಾನಿಯಾದ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಪ್ರಪಂಚದಲ್ಲಿ ಪ್ರಥಮವಾಗಿ ಈ ಲಸಿಕೆಯನ್ನು ತಯಾರಿಸಿ ಅದಕ್ಕೆ ಬೇಕಾದ ಎಲ್ಲರಿಗೂ ಮುಟ್ಟುವಂಥ ರೀತಿಯ ಒಂದು ಕಾರ್ಯಕ್ರಮವನ್ನು ಬಹಳ ವಿಶಾಲವಾಗಿ ಅತಿ ಸ್ವಲ್ಪ ಸಮಯದಲ್ಲಿ ಜನರಿಗೆ ಒದಗಿಸಿಕೊಡುವಂಥ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಂತೋಷ ಪಡುವಂಥ ವಿಚಾರ. ಈ ನಿಟ್ಟಿನಲ್ಲಿ ನಮಗೆ ಶಕ್ತಿನಗರಕ್ಕೆ ನಮ್ಮ ಕೊಟ್ಟಾರಿಯವರ ನೇತೃತ್ವದಲ್ಲಿ ಈಗ ನಾನು ಅವ್ರಿಗೆ ಮಾತಾಡುತ್ತಿದ್ದ 95% ಮೇಲೆ ಜನರಿಗೆ ಎರಡನೇ ಡೋಸ್ ಆಗಿದೆ ಅಂತ ನಮ್ಮ ಒಂದು ಮನವರಿಕೆ ಆಗಿದೆ. ಅದು ಒಂದು ವಿಶೇಷ ಸಂತೋಷ. ಯಾವುದಕ್ಕೂ ಒಂದು ಲೀಡರ್ಶಿಪ್ ಅವರು ಹೇಳಿದಾಗೆ ಬೇಕಾಗುತ್ತೆ. ಅದರಲ್ಲಿ ನಮ್ಮ ಇಲ್ಲಿ ಎರಡು ನಮ್ಮ ಕಾರ್ಪೊರೇಟರ್ಗಳಿದ್ದಾರೆ, ವನಿತಾ ಪ್ರಸಾದ್ ಮತ್ತು ಕಿಶೋರ್ ಕೊಟ್ಟಾರಿ. ಶಕ್ತಿನಗರದ ಜನರಿಗೆ ನಾಗರಿಕರಿಗೆ ಯಾವುದು ಬೇಕು ಎಲ್ಲ ವಿಚಾರಗಳನ್ನು ಸಿರಿಕೆಯನ್ನು ಚಿಕನ್ನ ಕ್ಲಬ್ದ ಸಮಯಕ್ಕೆ ಒದಗಿಸಿಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಧನ್ಯವಾದವನ್ನು ಹೇಳುತ್ತಾ, ಈ ವೇಳೆ ಪಾಲಿಕೆಯ ಸದಸ್ಯ ಕಿಶೋರ್ ಕೊಟ್ಟಾರಿ ಅವರು ಮಾತನಾಡಿ, ಶಕ್ತಿನಗರದಲ್ಲಿ 5ನೇ ದೊಡ್ಡ ಲಸಿಕಾ ಶಿಬಿರ ಇದಾಗಿದೆ. ಸ್ಥಳೀಯ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರ ಪ್ರಯತ್ನದಿಂದ ಇಂತಹ ಶಿಬಿರ ಆಯೋಜಿಸಲು ಅನುಕೂಲವಾಗಿದೆ ಎಂದು ಹೇಳಿದರು. ಮುಖ್ಯವಾಗಿ ನಮ್ಮ ವಾರ್ಡ್ನಲ್ಲಿ 5 ಉಚಿತ ಕಾರ್ಯಕ್ರಮವಾಗಿದೆ. ಕೆಲವು ವಾರ್ಡ್ಗಳಲ್ಲಿ 1-2 ಅದಕ್ಕಿಂತ ಜಾಸ್ತಿ ಆಗಲಿಲ್ಲ. ನಮ್ಮ ವಾರ್ಡಿನಲ್ಲಿದ್ದು 5ನೇ ಉಚಿತ ಕಾರ್ಯಕ್ರಮ. ಅದರಲ್ಲಿ ಇವತ್ತು ನಡೆಯುವಂತಹ ಇದೇ ರೂಬಿ ಕ್ಲಾಸಿಕ್ ಪರ್ಲ್. ಇದರಲ್ಲಿ 200 ಜನ ಉಚಿತ 2ನೇ ಡೋಸ್ಗಾಗಿ ಇದ್ದಾರೆ. ಹಾಗೂ ನಮ್ಮ ರೂಬಿ ಇದರ ಅಪಾರ್ಟ್ಮೆಂಟಿನವರಿಗೂ ಹಾಗೂ ನಮ್ಮ ಊರಿನ ಎಲ್ಲ ನಾಗರಿಕರು ಸೇರಿ ಇವತ್ತು 500 ಡೋಸು ಕೊಡಲು ಇಚ್ಛಿಸಿದ್ದೇವೆ. ಶಕ್ತಿ ಶಾಲೆಯ ಸಿಬ್ಬಂದಿಗಳಿಗೆಲ್ಲ ಶಕ್ತಿ ಹಾಗೂ ನಮ್ಮ ರೂಬಿ ಅಪಾರ್ಟ್ಮೆಂಟ್ ಹಾಗೂ ಕ್ಲಾಸಿಕ್ ಪರ್ಲ್ ಇವರಿಗೆ ಎಲ್ಲರನ್ನೂ ನಾನು ಇವತ್ತಿನ ದಿನ ಅಭಿನಂದಿಸುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕ್ಲಾಸಿಕ್ ಪರ್ಲ್ ಅಪಾರ್ಟ್ಮೆಂಟ್ನ ಮಾಲಕರ ಸಂಘದ ಅಧ್ಯಕ್ಷರಾದ ಟಿನೋ ಸಿರಿಕ್ ಜಾಯ್ ಅವರು ವಹಿಸಿದ್ರು. ಈ ಸಂದರ್ಭದಲ್ಲಿ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಶುಶ್ರೂಷಕಿ ಸುಪ್ರಿಯಾ, ಬಿಜೆಪಿ ವಾರ್ಡ್ ಅಧ್ಯಕ್ಷರಾದ ಹರೀಶ್ ರೈ, ಕ್ಲಾಸಿಕ್ ರೂಬಿ ಅಪಾರ್ಟ್ಮೆಂಟ್ನ ಮಾಲಕರ ಸಂಘದ ಕಾರ್ಯದರ್ಶಿ ರಮೇಶ್ ಕೆ, ಕ್ಲಾಸಿಕ್ ಪರ್ಲ್ ಅಪಾರ್ಟ್ಮೆಂಟ್ನ ಮಾಲಕರ ಸಂಘದ ಕಾರ್ಯದರ್ಶಿ ಅನಿತಾ ಮರ್ತೀಸ್ ಮೊದಲಾದವರು ಉಪಸ್ಥಿತರಿದ್ದರು.